1837ರಲ್ಲಿ ನಡೆದ ಬ್ರಿಟಿಷರ ವಿರುದ್ಧದ ಹೋರಾಟದಲ್ಲಿ ಹೋರಾಡಿ ಬ್ರಿಟಿಷರಿಂದ ಗಲ್ಲುಗಂಬವೇರಿದ ಮಂಜು ವೈದ್ಯನ ಹೆಸರನ್ನು ಉಪ್ಪಿನಂಗಡಿಯ ಮುಖ್ಯ ರಸ್ತೆಗೆ ಇಡುವುದಾಗಿ ಶಾಸಕ ಅಶೋಕ್ ಕುಮಾರ್ ರೈ ಹೇಳಿದರು. ಅಷ್ಟೇ ಅಲ್ಲ, ಗೆಜ್ಜೆಗಿರಿ ನಂದನಬಿತ್ತಿಲ್ನಲ್ಲಿ ಸ್ವಾತಂತ್ರ್ಯ ವೀರ ಮಂಜು ವೈದ್ಯರ ಮೂರ್ತಿಯನ್ನ ಆದಷ್ಟು ಬೇಗ ನಿಲ್ಲಿಸುವುದಾಗಿಯೂ ಅವರು ಹೇಳಿದರು. ಮಂಜು ವೈದ್ಯನು ಉಪ್ಪಿನಂಗಡಿಯಲ್ಲಿ ಖಜಾನೆ ಗುಮಾಸ್ತನಾಗಿದ್ದ ಮತ್ತು ಇಂಗ್ಲಿಷ್ ಬಲ್ಲವನಾಗಿದ್ದ. ಅಪರಂಪಾರ ಕಲ್ಯಾಣಸ್ವಾಮಿ ಮುಖಂಡತ್ವದ ಬ್ರಿಟಿಷರ ವಿರುದ್ಧದ ಈ ಹೋರಾಟ ಸುಳ್ಯದಿಂದ ಆರಂಭವಾಗಿತ್ತು. ಮಂಜು ವೈದ್ಯನು ತನ್ನ ತಂಡದೊಡನೆ ಉಪ್ಪಿನಂಗಡಿಯಲ್ಲಿ ಬ್ರಿಟಿಷ್ ಪರ ನಿಂತವರನ್ನ ಬಂಧಿಸಿ ಖಜಾನೆಯನ್ನ ಹೊಡೆದು ಅದರ ನಿಧಿಯನ್ನ ಪುತ್ತೂರಿಗೆ ತಲುಪಿಸಿ ಮಂಗಳೂರಿನತ್ತ ಹೊರಟ ಸೇನೆಯ ವೆಚ್ಚಕ್ಕೆ ನೀಡಿದನು. 1837 ಏಪ್ರಿಲ್ 5ರಂದು ಈ ಸೇನೆಯು ಮಂಗಳೂರಿನಲ್ಲಿ ಬ್ರಿಟಿಷ್ ಧ್ವಜವನ್ನು ಇಳಿಸಿ ತನ್ನ ಹಾಲೇರಿ ಬಾವುಟ ಹಾರಿಸುವಲ್ಲಿ ಯಶಸ್ವಿಯಾಗಿತ್ತು. 13 ದಿನ ಮಂಗಳೂರು ಬ್ರಿಟಿಷರ ಕೈ ತಪ್ಪಿತು. ಹೆಚ್ಚಿನ ಸೇನೆಯೊಡನೆ ಬಂದ ಬ್ರಿಟಿಷರು ಮತ್ತೆ ಮಂಗಳೂರನ್ನ ಗೆದ್ದುಕೊಂಡ್ರು. ಈ ಹೋರಾಟದಲ್ಲಿ ಸಾಕಷ್ಟು ಇಲ್ಲಿನ ಹೋರಾಟಗಾರರು ಬಲಿಯಾದರು. ಬ್ರಿಟಿಷರು ಈ ಭಾರತದ ಮೊದಲ ಸ್ವಾತಂತ್ರ್ಯ ಹೋರಾಟವನ್ನ ಕಲ್ಯಾಣಪ್ಪ ಕಾಟುಕಾಯಿ ಮತ್ತೆ ಗೆದ್ದ. ಬ್ರಿಟಿಷರು ಈ ಹೋರಾಟದ ಮುಂಚೂಣಿಯಲ್ಲಿದ್ದ ಕಲ್ಯಾಣಸ್ವಾಮಿ, ಮಂಜು ವೈದ್ಯ, ಅಪ್ಪಯ್ಯಗೌಡ, ನಂದಾವರ ಲಕ್ಷ್ಮಪ್ಪ, ಬಂಗರಸ, ಪುಟ್ಟಬಸಪ್ಪ ಮೊದಲಾದವರನ್ನ ಬಿಕರ್ನಕಟ್ಟಿಯಲ್ಲಿ ನೇಣಿಗೇರಿಸಿತ್ತು. ಬಂಡಾಯ ಹೋರಾಟಗಾರರ ಶವವನ್ನ ಬ್ರಿಟಿಷರು ಕೊಳೆಯುವವರೆಗೆ ಮರದಲ್ಲೇ ಬಿಟ್ಟಿದ್ದರು ಎನ್ನಲಾಗಿದೆ. ದೇಶಕ್ಕಾಗಿ ತ್ಯಾಗ ಮಾಡಿದಂಥ ಏನು ಮಂಜ ವೈದ್ಯ ಇದ್ದಾನೆ, ಅವನನ್ನು ಸ್ಮರಿಸುವಂಥದ್ದು ನಮ್ಮ ಕರ್ತವ್ಯ ಅಂತ ನಾನು ತಿಳ್ಕೊಂಡಿದ್ದೆ. ಮಂಜ ವೈದ್ಯನನ್ನು ನಾವು ಗುರುತಿಸುವಂಥ ಕೆಲಸಗಳಾಗಬೇಕು, ಸ್ಮರಿಸುವಂಥ ಕೆಲಸಗಳಾಗಬೇಕು. ಇವತ್ತು ನಮ್ಮ ಗೆಜ್ಜೆಗಿರಿ ಈ ಕ್ಷೇತ್ರದಲ್ಲಿ ಅವರ ಪ್ರತಿಮೆಯನ್ನು ಆವರಣೆ ಮಾಡುವಂಥ ಕೆಲಸ ಮುಂದಿನ ದಿವಸಗಳಲ್ಲಿ ಆಗಬೇಕು ಅಂತ ಕನಸನ್ನು ನಾನು ಕಂಡಿದ್ದೀನಿ. ಪುತ್ತೂರಿನ ಎಲ್ಲ ಈ ಜನರು ಸ್ವಾತಂತ್ರ್ಯ ಹೋರಾಟಕ ಪ್ರಿಯರು ಏನಿದ್ದಾರೆ, ಹೋರಾಟಗಾರರನ್ನು ಸ್ಮರಿಸುವಂಥ ಕೆಲಸದಲ್ಲಿ ಇವರನ್ನು ಕೂಡ ಸ್ಮರಿಸುವಂಥ ಕೆಲಸ ನಾವು ಮಾಡಬೇಕು ಅನ್ನುವ ವಿಚಾರವನ್ನು ನಿಮ್ಮ ಮುಂದೆ ಇಡುತ್ತಾ, ಮುಂದಿನ ದಿವಸಗಳಲ್ಲಿ ಅವರ ಪ್ರತಿಮೆ ಇಲ್ಲದ ರಸ್ತೆಗೆ ಕೂಡ ಅವರ ಹೆಸರನ್ನು ಇಡುವಂಥ ಕೆಲಸವನ್ನು ನಾವು ಮಾಡ್ತೀವಿ. ಬಾಕಿ ವಿವರಗಳು ಎಲ್ಲ ಇದರಲ್ಲಿ